ದ್ವಿತೀಯ ಪಿಯುಸಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಹಾಗೂ ಎಸ್ಎಸ್ಎಲ್ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಉದ್ಯೋಗಾವಕಾಶವನ್ನು ಗಳಿಸಿಕೊಳ್ಳಬಲ್ಲಂತಹ ಕೋರ್ಸ್ ಒಂದು ಮಂಗಳೂರಿನಲ್ಲಿ ಲಭ್ಯವಿದೆ. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಿದ್ಧವಾದ ಶಿಕ್ಷಣ ಸಂಸ್ಥೆ ಮಿಲಾಗ್ರಿಸ್ ಕಾಲೇಜು ಈ ಒಂದು ಅಪರೂಪದ ಕೋರ್ಸ್ ಅನ್ನು ಪರಿಚಯಿಸ್ತಾ ಇದೆ. ಹಾಗಿದ್ರೆ ಆ ಕೋರ್ಸ್ ಯಾವುದು, ಕೋರ್ಸ್ನ ಅವಧಿ ಎಷ್ಟು, ಸಂಪೂರ್ಣ ಮಾಹಿತಿ ಬರ್ತಾ ಇದೆ ನೋಡಿ. ಕರಾವಳಿಯ ಶಿಕ್ಷಣ ಸಂಸ್ಥೆಗಳ ಪೈಕಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವ ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜು ಶಿಕ್ಷಣ ಕ್ಷೇತ್ರದಲ್ಲಾಗುವ ಬದಲಾವಣೆಗಳಿಗೆ ನಿರಂತರವಾಗಿ ತೆರೆದುಕೊಳ್ಳುತ್ತಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ನೂತನ ಕೋರ್ಸ್ಗಳನ್ನು ನಿರಂತರವಾಗಿ ಒದಗಿಸುತ್ತಾ ಬರುತ್ತಿದೆ. ಇದೀಗ ಎಸ್ಎಸ್ಎಲ್ಸಿ ಪಾಸ್ ಆದ ಮತ್ತು ದ್ವಿತೀಯ ಪಿಯುಸಿ ಆರ್ಟ್ಸ್, ಕಾಮರ್ಸ್ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೂತನ ಕೋರ್ಸ್ ಒಂದನ್ನು ಆರಂಭಿಸಿದೆ. ಕಾಲೇಜಿನ ಇಂಟೀರಿಯರ್ ಡಿಸೈನಿಂಗ್ ಮತ್ತು ಡೆಕೋರೇಷನ್ನಲ್ಲಿ 2 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಅನ್ನು ಪರಿಚಯಿಸಲಾಗಿದೆ. ಆಟೋಕ್ಯಾಡ್ ಸಾಫ್ಟ್ವೇರ್ ಟ್ರೈನಿಂಗ್ ಜೊತೆಗೆ 2 ವರ್ಷಗಳ ಇಂಟೀರಿಯರ್ ಡಿಸೈನಿಂಗ್ ಅಂಡ್ ಡೆಕೋರೇಷನ್ ಕೋರ್ಸ್ ಇದೀಗ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಲಭ್ಯವಿದೆ. ಈ ಕೋರ್ಸ್ನ ಅವಧಿ 2 ವರ್ಷಗಳಾಗಿದ್ದು 4 ಸೆಮಿಸ್ಟರ್ಗಳನ್ನು ಹೊಂದಿದೆ. ಈ ಕೋರ್ಸ್ ಪೂರೈಸುವ ಮೂಲಕ ಆಕರ್ಷಕ ಉದ್ಯೋಗಗಳನ್ನು ಗಳಿಸಿಕೊಳ್ಳಬಹುದಾಗಿದೆ. ವಸತಿ ನಿಲಯಗಳಲ್ಲಿ, ವಾಣಿಜ್ಯ ವಲಯಗಳಲ್ಲಿ, ನಿರ್ಮಾಣ ವಲಯಗಳಲ್ಲಿ ಮತ್ತು ರಿಯಲ್ ಎಸ್ಟೇಟ್ ವಲಯಗಳಲ್ಲಿ ವಿಪುಲ ಅವಕಾಶಗಳು ಲಭಿಸಲಿದೆ. ಇದರ ಜೊತೆಗೆ ಸ್ವಉದ್ಯೋಗವನ್ನು ಕೂಡ ಆರಂಭಿಸುವ ಅವಕಾಶಗಳು ಈ ಕೋರ್ಸ್ ಪೂರೈಸುವ ಮೂಲಕ ಲಭಿಸಲಿದೆ. ಇದೀಗ ಈ ನೂತನ ಕೋರ್ಸ್ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಲಭ್ಯವಿದ್ದು, ಹೆಚ್ಚಿನ ಮಾಹಿತಿಗಾಗಿ 0824 2423 ಮತ್ತು 8105539523 ಮತ್ತು 9845165382 ಈ ನಂಬರ್ ಅನ್ನು ಸಂಪರ್ಕಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.